ನಾಪತ್ತೆಯಾಗಿದ್ದ ಆಟೋ ಚಾಲಕನ ಮೃತದೇಹ ಬಾವಿಯಲ್ಲಿ ಪತ್ತೆ. ಕೊಲೆಯ ಶಂಕೆ, ಎಲ್ಲರ ಚಿತ್ತ ಮರಣೋತ್ತರ ಪರೀಕ್ಷೆಯತ್ತ. ಕಳೆದ ಬುಧವಾರದಿಂದ ಕಾಣೆಯಾಗಿದ್ದ ಮುಲ್ಕಿ ಕೊಲ್ನಾಡಿನ ರಿಕ್ಷಾ ಚಾಲಕ 52ರ ಹರೆಯದ ಮೊಹಮ್ಮದ್ ಶರೀಫ್ ಅವರ ಮೃತದೇಹವು ಗುರುವಾರ ಕುಂಜತ್ತೂರು ಅಡ್ಡಪದವಿ ಎಂಬಲ್ಲಿನ ನಿರ್ಜನ ಪ್ರದೇಶದ ಬಾವಿಯಲ್ಲಿ ಪತ್ತೆಯಾಗಿದ್ದು, ಮಾದಕ ವ್ಯಸನಿಗಳು ಕೊಲೆಗೈದಿರಬಹುದೆಂಬ ಶಂಕೆ ವ್ಯಾಪಕವಾಗಿದೆ. ಮೊಹಮ್ಮದ್ ಶರೀಫ್ ಅವರು ತನ್ನ ರಿಕ್ಷಾವನ್ನು ನಗರದ ಕೊಟ್ಟಾರ ಚೌಕಿಯಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದು, ಬುಧವಾರ ಎಂದಿನಂತೆ ತನ್ನ ಮನೆಯಿಂದ ಕೊಟ್ಟಾರ ಚೌಕಿಗೆ ಬಂದಿದ್ದರು. ಆದರೆ ವಾಪಸ್ ಮನೆಗೆ ಬಾರದ ಕಾರಣ ಮತ್ತು ಮೊಬೈಲ್ ಕೂಡ ಸಂಪರ್ಕಕ್ಕೆ ಸಿಗದ ಕಾರಣ ಮನೆ ಬಂದು ಆತಂಕಗೊಂಡಿದ್ದರು. ಈ ಬಗ್ಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲೂ ಕಾಣೆಯಾಗಿರುವ ಬಗ್ಗೆ ಸಂದೇಶ ರವಾನಿಸಲಾಗಿತ್ತು. ಗುರುವಾರ ರಾತ್ರಿಯ ವೇಳೆಗೆ ಮೊಹಮ್ಮದ್ ಶರೀಫ್ರ ಮೃತದೇಹವು ಕರ್ನಾಟಕ ಕೇರಳ ಗಡಿಭಾಗದ ಕುಂಜತ್ತೂರು ಅಡ್ಡಪದವಿ ಎಂಬಲ್ಲಿನ ಬಾವಿಯಲ್ಲಿ ಪತ್ತೆಯಾಗಿದೆ. ಪಕ್ಕದಲ್ಲೇ ರಿಕ್ಷಾ ಕೂಡ ಇದ್ದು, ಬಾವಿಯ ಬಳಿ ರಕ್ತದ ಕಲೆಗಳು ಕಂಡುಬಂದಿದೆ. ಪತ್ನಿ ಮತ್ತು 3 ಪುತ್ರರನ್ನು ಅಗಲಿದ್ದಾರೆ. ಮೃತದೇಹದ ಕುತ್ತಿಗೆ ಹಾಗೂ ಕೈಯ ಕೆಲ ಭಾಗಗಳಲ್ಲಿ ಚಾಕು ಇರಿತದ ನಿಶಾನೆ ಕಂಡುಬಂದಿದ್ದು, ಗಾಂಜಾ ವ್ಯಸನಿಗಳು ಮೊಹಮ್ಮದ್ ಶರೀಫ್ರನ್ನ ಬಾಡಿಗೆಗೆ ಕರೆದುಕೊಂಡು ಹೋಗಿ ಬಳಿಕ ಅದ್ಯಾವುದೋ ಕಾರಣಕ್ಕೆ ಕೊಲೆಗೈದಿರಬಹುದೆಂಬ ಶಂಕೆ മേൽനോട്ടಕ್ಕೆ വ്യക്തವಾಗಿದೆ. ഏറ്റവും ദാരുണമായ കൊലപാതകമാണ് കുഞ്ചത്തൂർ അടുക്ക മാലിംഗേശ്വര അടുക്കയിൽ നടന്നിട്ടുള്ളത്. ഈ കൊലപാതകം വളരെ ദുരൂഹത സൃഷ്ടിക്കുന്നുണ്ട്. കർണാടകയിൽ നിന്ന് ഒരു ഓട്ടോ ഡ്രൈവറെയാണ് അതിദാരുണമായി കൊല ചെയ്തിട്ടുള്ളത്. തീർച്ചയായും ഇതിൻ്റെ പിന്നിലുള്ള ഏത് ഗൂഢാലോചനയും ഇതിൻ്റെ പിന്നിലുള്ള എല്ലാവരെയും അറസ്റ്റ് ചെയ്യേണ്ടതുണ്ട്. തീർച്ചയായും നാം മനസ്സിലാക്കേണ്ട ഒരു കാര്യം, ഈ കുഞ്ചത്തൂരിൻ്റെ ഉള്ളു പ്രദേശമായ പദവ് പോലത്തെ മാലിംഗേശ്വര ഉള്ളു പ്രദേശങ്ങളിൽ നടക്കുന്ന ഈ ജൂതാട്ടം, അതുപോലെ തന്നെ ഇസ്ബെട്ട് പോലത്തെ ഈ കളികളെ പോലീസ് കൃത്യമായി നിയന്ത്രിക്കുകയും അതുപോലെ തന്നെ ഇതിനെ കർശനമായി ഇതാരാണോ കൽപ്പിക്കുന്നത് അവർക്കെതിരെ കൃത്യമായ നടപടിയെടുത്തുകൊണ്ട് ഇവിടെ എന്താണോ ഇത് സംഭവിച്ചത് എന്ന് കൃത്യമായി അന്വേഷിച്ചുകൊണ്ട് പോലീസ് മേധാവി അടക്കം ഒരു സ്പെഷ്യൽ ടീമിനെ തന്നെ ഉണ്ടാക്കിക്കൊണ്ട് ഇങ്ങനെയുള്ള കൊലപാതകങ്ങൾ നടന്നതിന് മുമ്പ് തന്നെ കൃത്യമായി അന്വേഷണം നടത്തി അത് നടക്കാത്ത രീതിയിൽ നോക്കേണ്ടതുണ്ട്. ಮೊಹಮ್ಮದ್ ಶರೀಫ್ರ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಶುಕ್ರವಾರ ಬೆಳಿಗ್ಗೆ ಅಗ್ನಿಶಾಮಕ ದಳ ಆಗಮಿಸಿ ಫಾರೆನ್ಸಿಕ್ಸ್ ತಜ್ಞರಿಂದ ತಪಾಸಣೆಗೆ ಇದ್ದ ಬಳಿಕ ಶವ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಯಿತು.